പുകഴ്ത്തിയ സംഗീത ನಿರ್ದೇಶಕರು ಅರ್ಜುನ್ ಜನ್ನೆರೆನ ಚೊಚ್ಚಲ ನಿರ್ದೇಶನದ ನಿರ್ಮಾಣ ಆಯ್ನ ದಿಂಜ ನಿರೀಕ್ಷಿತ 45 ಸಿನಿಮಾದ ಅಪ್ರೋ ಟಪಂಗ್ ಪದ್ಯದ ಪ್ರಮೋಷನ್ಗಾದು ಬದದಿತ್ತಿನ ಚಿತ್ರತಂಡ ಕುಡ್ಲದ ಫಾರಂ ಪಿಜ್ಜಾ ಮಾಲ್ಡ್ ಸೇರ್ದಿತ್ತಿನ ಚಿತ್ರಪ್ರೇಮಿಲು ಬೊಕ್ಕ ಅಭಿಮಾನಿలను ಮೋಡಿ ಮಲ್ತೇರು. ಡೈರೆಕ್ಷನ್ ಬಂದಿರುತ್ತೆ ಆರ್ಲ ಒಂಥರ ಏನೋ ಊರ್ದಾರೆ ನಾನು ಯಾರು ಕುಡ್ಲದಲ್ಲತ್ತೆ ಆಚೆ ಆರ್ಲ ಊರ್ದಾರೆ ಸರ್. ನೀವು ನಮ್ಮವರು ಅಂತ ಹೇಳ್ತಾ ಇದ್ದೀನಿ ಸರ್. ಇದು ನೀವು ಮರ್ತೋಗ್ತಾ ಇದ್ದೀರಿ ಮೇಡಮ್. ಅವಾಗ ನಾನು ತುಳು ಬರಲ್ಲ ಅಂತ. ಓ ಹೌದಾ ಸರ್? ಓ ನಿಮ್ಮ ತುಳು ಅರ್ಥ ಆಗ್ತಾ ಇದೆ. ತುಳುನೇ ಮಾತಾಡ್ತಾ ಇದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಅಲ್ಲಲ್ಲ ತುಳು ಅವ್ರಿಗೆ ಬರುತ್ತೆ, ಅದಕ್ಕೆ ತುಳು ಹಾಡನ್ನ ಅವರು 45 ಸಿನಿಮಾದಲ್ಲದು ಪ್ರಮೋಷನ್ ಸಾಂಗ್ ಅಲ್ಲಿ ಯೂಸ್ ಮಾಡಿರೋದು. ನಮ್ಮ ತುಳುತ ಪವರ್ ಹೆಂಚಿನ ಪಟ್ಟದು ಇತ್ತೆ ನಮ್ಮ ಮಾತಾ ಫಿಲ್ಮ್ಸ್ ಮೂಲಕ ಆರ್ಟಿಸ್ಟ್ನ ಕಲ್ಲ ಮೂಲಕ ಎಂಕುಲು ತೂವೊಂದಿಲ್ಲ ಇತ್ತೆ ಒಂದು ಸಾಂಗ್ ಮೂಲಕ ಎಂಕುಲು ಮಾತ ಈ ಒಂದು ತುಳುತ ಕಲ್ಚರ್ನ ನಮ್ಮ ತುಳು ಭಾಷೆನ ಆತ ನಮ್ಮ ಎಂಜಾಯ್ ಮಾಡ್ತೊಂದಿಲ್ಲ ಇತ್ತೆ. ಸೊ ಇವತ್ತು 45 ಚಿತ್ರದಲ್ಲಿ ಮೂಡುವಂಥ ಈ ಹಾಡು ಬರೀ ಕರ್ನಾಟಕದಷ್ಟೇ ಅಲ್ಲ, ವಿಶ್ವದಾದ್ಯಂತ ಎಲ್ಲೆಲ್ಲೂ ಕನ್ನಡಿಗರಿದ್ದಾರೆ. ಅವರೆಲ್ಲರ ಬಾಯಲ್ಲಿ ಇದೊಂದೇ ಹಾಡು ಕೇಳ್ತಾ ಇರೋದು. ನಾವು ಬೇರೆ ಬೇರೆ ಥರ ಟಪಾಂಗ್ಗಳನ್ನ ಕೇಳಿದ್ದೀವಿ, ಆದರೆ ಫಸ್ಟ್ ಟೈಮ್ 45 ಚಿತ್ರದಲ್ಲಿ ಆಫ್ರೋ ಟಪಾಂಗ್ ಅಂತ ಕೇಳಿರೋದು. ದಿಸ್ ಇಸ್ ಅ ವೆರಿ 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 ಸ್ಪೆಷಲ್ ಸಾಂಗ್. ಏನಕ್ಕಂತಂದರೆ ಮೊಟ್ಟ ಮೊದಲ ಬಾರಿಗೆ ಎಲ್ಲೂ ವರ್ಲ್ಡಲ್ಲೇ ಯಾರು ಗೆಟೋ ಕಿಡ್ಸನ್ನ ಒಂದು ಹಾಡಿಗೆ ಕರ್ಕೊಂಡು ಬಂದೇ ಇಲ್ಲ. ಅದನ್ನು ಕರ್ಕೊಂಡು ಬಂದಿರೋದು ನಮ್ಮ 45 ಚಿತ್ರದವರು. ಅದಕ್ಕಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಕೊಡ್ಲಾ ಸರ್. ಏನೇ ಮಾತಾಡೋಕ್ಕಿಂತ ಮುಂಚೆ ಐ ಆಮ್ ಶೋರ್ ಎಲ್ಲರೂ ಈ ಸಾಂಗ್ ನೋಡಿರ್ತಾರೆ, ಎಂಜಾಯ್ ಮಾಡಿರ್ತಾರೆ. ಐ ಆಮ್ ಸೀಯಿಂಗ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇದನ್ನು ರೀಲ್ಸ್ ಮಾಡ್ತಾ ಇದ್ದಾರೆ. ಬಟ್ ಯಾಕೆ ಇವತ್ತಿನ ಸೇರಿರೋರೆಲ್ಲರಿಗೋಸ್ಕರ ಇನ್ನೊಂದು ಝಲಕ್ ನಾವು ಅದನ್ನು ತೋರಿಸ್ಬಾರ್ದು? ಅದಾದ ನಂತರ ಮಾತಾಡೋಣ. ಸೊ ಮಾತಾಡೋಣ ತುಪ್ಪಾರ ಸಾಂಗನ. ಓಕೆ, ಆನ್ ದ ಕೌಂಟ್ ಆಫ್ 5, 4, 3, 2, 1 ಲೆಟ್ಸ್ ಪ್ಲೇ ಆಫ್ರೋ ಟಪಾಂಗ್. ನಿರ್ದೇಶಕರು ಅರ್ಜುನ್ ಜನ್ಯ, ರಾಜ್ವಿ ಶೆಟ್ಟಿ, ಗಾಯಕರು ನಿಶಾನ್ ರೈ, MC ಬಿಜುರೆಗ್, ಅನುಶ್ರೀ ಸಾತ್ಕೊರಿಯರ್.
ಕಾರ್ಯಕ್ರಮದ ದುಂಬತ್ತಾದ ಪದ್ಯದ ನೃತ್ಯ ಪ್ರದರ್ಶನ ಸೇರ್ನಕ್ಲೆನ ಉಡಲ್ನಗಿಂತನು ಪದ್ಯಗೂ ರಾಜ್ಬಿ ಶೆಟ್ಟಿ ಟಪಾಂಗುಚ್ಚಿ ನಲಿಪ್ನ ಮೂಲಕ ಆಕರ್ಷಣೆ ಕೊರ್ನಿ ವಿಶೇಷ ಆದಿತ್ತಂಡು. ಸರ್ ಏನು ಸರ್ ಇದು ನಮ್ಮೂರಲ್ಲಿ ಯಾರಿದ್ದಾರೆ ಸರ್? ಬನ್ನಿ ಸರ್, ಧೈರ್ಯ ಮಾಡಿ ಬನ್ನಿ. ಬಲೆ ಬಲೆ ತೂಕ ಇಲ್ಲದೆ ಬಕ್ಕ ದಾದ ತೂಕ ಬಲೆ ಆಯ್ನ ಅವಳು ಬಲೆ ಹೊರ ಬಲೆ ಮಾರ ಬಲೆ 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 ನನಗೆ ಎರಡು ಸ್ಟೆಪ್ ಹುಡುಗ ಬಲೆ ಬಲೆ ಈ ಎದುರಿತ್ತಾರೆ ಮಾರೆ ಬಕ್ಕೈತೆ ಬಲೆ ಸೂಪರ್ ಬಲೆ 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 ರೆಡಿಯಾ? ಒಂದು ಸಾಂಗ್ ಹುಡುಗ ಸರ್, ನನಗೆ ಪರಗಂಡಸ್ರ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಸ್ವಲ್ಪ ಸಂಕೋಚ ಆಗ್ತಾಯಿದೆ. ನೀವು ನಮ್ಮವರು ಒಂದೆರಡು ಸ್ಟೆಪ್ ಹಾಕಿ ಬನ್ನಿ ಸರ್ ನಮ್ಮ ಜೊತೆ. ಮೇಡಮ್ ಫುಲ್ ಆಕ್ಟಿವ್ ಆಗಿದ್ದಾರೆ, ಅವ್ರು ನಮ್ಮ ಕಂಪನಿ ಕೊಡ್ತಾರೆ, ಕರ್ಕೊಳ್ಳಿ. ಬನ್ನಿ, ಬ್ಲೂ ಚೂಡಿದಾರ ಅವರ ಬನ್ನಿ ಮೇಡಮ್. ಬಲೆ 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 ಅವರ ಕಮಾನ್ ಕಮಾನ್. ನಾನು ಜನಕ್ಕೆ ನಂಬರ್ ತಿಕ್ಕೊಂಡು ಹಂಚಿ ಮೊಬೈಲ್ ನಂಬರ್ ಬಲೆ ಅಕ್ಕ. ಅಮ್ಮ ಹಂಗೂ ಹಿಂಗೆ ನಮ್ಮೂರ ಒಂದಷ್ಟು ಜನ ಸೇರಿಸಿದ್ದೀನಪ್ಪ, ನನ್ನ ಮರ್ಯಾದೆ ಪ್ರಶ್ನೆ. ರೆಡಿಯಾ? ಬಲೆ 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 ಸಾಂಗ್ ಪಾಡ್ಲೆ ಸಾಂಗ್ ಪಾಡ್ಲೆ. ಈ ಪೊರ್ತು ಸುದ್ದಿಗಾರರ ಪಾತೆರ್ನ ಅರ್ಜುನ್ ಜನ್ಯ ಕುಡ್ಲದ ಜನಕ್ಲು ದಿಂಜ ಎಡ್ಡ ಅಂತಿನಕ್ಲು ಮುಲ್ಪ ಪ್ರತಿ ಸರ್ತಿ ಬರ್ತನಪ್ಪಗಲ ಎಡ್ಡ ಫೀಲ್ ತಿಕ್ಕೊಂಡು ಅಂಚಾದು ಸಿನಿಮಾಡು ನಿಶಾನ್ ರೈ ಬರೆಯಿನ ತುಳು ಸಾಹಿತ್ಯ ಉಪ್ಪುನ ಪದ್ಯನು ಅಳವಡಿಸಾದ. ಇದನಿಂಗನೆ ಪದ್ಯ 25 ಮಿಲಿಯನ್ ವೀಕ್ಷಣೆ ಪಡೆಪುನ ಕೈತಳ್ಳುಪ್ಪುನಿ ಖುಷಿನ್ ಕೋರ್ಕೊಂಡು ಚಿತ್ರ ಡಿಸೆಂಬರ್ 25 ತಾರೀಕಿಗೆ ಬಿಡುಗಡೆಯಾಗುದುಂಡು. ಮಾತೆರ್ಲ ಚಿತ್ರಂತೂದು ಪ್ರೋತ್ಸಾಹ ಕೊರ್ಲೆ ಬಂಡದಕ್ಕೆ ಏನುಂಡೇರು. ಭಾಳ ಖುಷಿ ಆಗ್ತಿದೆ. ಮೊದಲನೇದಾಗಿ ನಾನು ಮಂಗಳೂರು ಬಂದಿದ ತಕ್ಷಣ ಬಿಜುಗೆ ಅದೇ ಹೇಳಿದೆ, ತುಂಬ ಇನ್ನೋಸೆಂಟ್ ಜನ. ಇದು ಒಳಗಡೆ ಬರ್ತಾ ಇದ್ದಂಗೆ ಏನೋ ಒಂದು ಸಖತ್ ಪ್ಯೂರಿಟಿ, ಒಂದು ಪ್ಯೂರ್ ವೈಬ್ ಸಿಗುತ್ತೆ ಮಂಗಳೂರು ಒಳಗಡೆ ಬರ್ತಾ. ಸೊ ಭಾಳ ಖುಷಿ ಆಯ್ತು ತಮ್ಮ ಎಲ್ಲರ ಎದುರುಗಡೆ ಬಂದು ನಿಮ್ಮ
ನಮ್ಮ ಈ ತುಳು ಭಾಷೆ ಬ್ಯೂಟಿ ಆಫ್ ದ ತುಳು ಈ ಹಾಡೊಳಗಡೆ ನಾವು ಮಿಕ್ಸ್ ಮಾಡಿ ನಿಶಾನ್ ಅದನ್ನು ಬರೆದು ಇವತ್ತು ಸಾಂಗ್ 25 ಮಿಲಿಯನ್ ಹತ್ರ ಬಂದಿದೆ. ಇನ್ನು 2 ದಿನದಲ್ಲಿ 25 ಮಿಲಿಯನ್ ಹತ್ರ ರೀಚ್ ಆಗಿಬಿಡುತ್ತೆ. ಸೊ ಮೊದಲನೇ ಥ್ಯಾಂಕ್ಸು ತುಳುನಾಡಿನ ಈ ತುಳು ಜನತೆಗೆ ಹೇಳೋಕ್ಕೋಸ್ಕರ ಬೆಂಗಳೂರಿಂದ ನಾವೆಲ್ಲ ಬಂದಿದ್ದೀವಿ. ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅವರು ಕೂಡ ಬರಬೇಕಿತ್ತು, ಅವರು ಬರೋಕ್ಕಾಗಿಲ್ಲ. ಬಟ್ ಅವರ ಒಂದು ಸಹಕಾರದಿಂದ 45 ಅನ್ನೋ ಅದ್ಭುತವಾದ ಒಂದು ಸಿನಿಮಾ. ಡಾಕ್ಟರ್ ಶಿವರಾಜ್ ಕುಮಾರ್ ಸರ್, ರಿಯಲ್ ಸ್ಟಾರ್ ಉಪೇಂದ್ರ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ರಾಜ್ ಬಿ ಶೆಟ್ಟಿ ಸರ್, ಒನ್ ಆಫ್ ದ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳೋರು, ಒನ್ ಆ್ಯಂಡ್ ಓನ್ಲಿ ಪೀಸ್ ಇನ್ ಸ್ಯಾಂಡಲ್ವುಡ್ ಅವರು. ನಿಜ ಸರ್. ಬಟ್ ಸೋ ಗ್ಲಾಡ್ ಸರ್ ನೀವು ನಮ್ಮ ಫಿಲ್ಮಲ್ಲಿರೋದು. ಎಲ್ಲರೂ ಡಿಸೆಂಬರ್ 25 ಈ ಫಿಲ್ಮ್ನ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಳುವರ ಪರವಾಗಿ ಒಂದು ಪ್ರಶ್ನೆ, ಓಕೆನಾ? ನೀವು ಆಫ್ರೋ ಟಪಾಂಗ್ ಅಂತ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀರಾ, ಅದಕ್ಕೆ ವರ್ಲ್ಡ್ ವೈಡು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಡೆ ಫೇಮಸ್ ಆಗಿರೋಂಥ ಗೆಟೋ ಕಿಡ್ಸ್ನ ಕರ್ಕೊಂಬರ್ತೀರಾ. ಯಾರು ಆ ಧೈರ್ಯನೇ ಮಾಡಿಲ್ಲ, ಯಾಕಂದರೆ ಆ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡೋದು. ಐಮ್ ಶೋರ್ ಇಲ್ಲಿರೋ ಕಿಡ್ಸ್ ಅವ್ರ ಯಂಗ್ಸ್ಟರ್ಸ್ ದೇ ನೋ ಹೂ ಆರ್ ದೋಸ್ ಕಿಡ್ಸ್ ಅಂತ ಹೇಳಿ ಅವ್ರ ಜೊತೆ ಅವರ ಡ್ಯಾನ್ಸ್ ಲೆವೆಲ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಅದು ಒಂದಾದರೆ, ಇನ್ನೊಂದು ಕಡೆ ನೀವು ಅದರಲ್ಲಿ ತುಳು ಭಾಷೆ ಒಂದು ಸಾಲುಗಳನ್ನು ಬಳಸ್ತೀರಾ. ಇದೆಲ್ಲ ಹೇಗಾಯಿತು ಸರ್ ಸಾಧ್ಯ? ಮೇಡಮ್, ಇದು ಬಿಗಿನಿಂಗಿಂದ ಹೇಳಬೇಕಂದ್ರೆ ಇವತ್ತು 45 ಸಿನಿಮಾ ಆಗಿ ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ದಾರಿ ತೋರಿಸೋದಕ್ಕೆ. ಆ ಜವಾಬ್ದಾರಿಗಳೆಲ್ಲ ಜಾಸ್ತಿಯಾಗಿ ನನ್ನ ತಲೆ 1 to 2 ಓಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಂದು ಪ್ರಮೋಷನಲ್ ಸಾಂಗಲ್ಲಿ ಹೊಸದಾಗಿ ಏನು ಮಾಡೋಣ, ಯಾರು ಮಾಡದೇ ಮಾಡೋಣ ಅಂದ್ಬಿಟ್ಟು ಐ ಥಾಟ್ ರೀಲ್ಸ್ ನೋಡ್ತಾ ಇದ್ದೆ ಗೆಟೋ ಕಿಡ್ಸ್ದು. ಸೊ ಅವ್ರುಗಳು ತಂದರೆ ಇದು ಹಾಡು ಕೂಡ ವರ್ಲ್ಡ್ ವೈಡ್ ರೀಚ್ ಆಗುತ್ತೆ, ಒಂದು ವೈರಲ್ ಆಗುತ್ತೆ. ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ ಅದೇ ರೀತಿ ಹಾಡು ಬಗ್ಗೆ ಅಮೆರಿಕನ್ಸು ಆ್ಯಂಡ್ ನಮ್ಮ ಯುಗಾಂಡದಿಂದ ಸುಮಾರು ಜನ ಆ ಜಿಟೋ ಕಿಡ್ಸ್ಗೆ ಎಲ್ಲೆಲ್ಲಿ ಫ್ಯಾನ್ಸ್ ಇದ್ದಾರೆ ಅವರೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಪರ್ಸನಲಾಗಿ ಮೆಸೇಜ್ ಕೂಡ ಕಳಿಸ್ತಾ ಇದ್ದಾರೆ. ಒಂದು ಕನ್ನಡ ಹಾಡು ಜೊತೆಯಲ್ಲಿ ತುಳುನಾಡಿನ ತುಳು ಭಾಷೆಯ ಹಾಡು ವರ್ಲ್ಡ್ ವೈಡ್ ರೀಚ್ ಆಗ್ತಾ ಇದೆ. ವೆರಿ ಹ್ಯಾಪಿ ಫಾರ್ ಯು. ಸೋ ಸ್ವೀಟ್. ಈಗ ಅರ್ಜುನ್ ಜನ್ಯ ಸರ್ ಅವರು ತುಳುವಲ್ಲಿ 45 ಚಿತ್ರ ಡಿಸೆಂಬರ್ 25ನೇ ತಾರೀಕು ಬರ್ತಾ ಇದೆ ನೋಡಿ ಅನ್ನೋದನ್ನ ಹೇಳ್ತಾರೆ. ರಾಜ್ ಸರ್ ಅದನ್ನು ಹೆಲ್ಪ್ ಮಾಡ್ತಾರೆ. ಡಿಸೆಂಬರ್ 25ನೇ ತಾರೀಕು ಎಂಕಲ್ನ ಸಿನಿಮಾ ಎಂಗಳ ಸಿನಿಮಾ 45 ಬರೋದುಂಡು ದಯದೀದು ತೂಲೆ. ಪ್ರಯತ್ನವನ್ನು ಅಂದ್ಕೊಂಡಾಗ ನಮಗೆ ಸಪೋರ್ಟ್ ಮಾಡೋದಕ್ಕೆ ಮಂಗಳೂರಿನ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ನಿಮ್ಮ ಮಾತು. ಮೊದಲನೇದಾಗಿ ಖಂಡಿತವಾಗ್ಲೂ ಮಂಗಳೂರಿನ ಪ್ರೀತಿ ಎಲ್ಲ ಹಿರಿಯರು ಬಂದಿದ್ದಾರೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ತಿಳಿಸಿ. 45 ಪ್ರೊಡಕ್ಷನಿಂದ 45 ಚಿತ್ರತಂಡದ ಕಡೆಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ನಮಸ್ಕಾರ. ಆ್ಯಂಡ್ ಆಲ್ಸೋ ನಮಗೆ ಇದನ್ನು ಮಾಡೋದಕ್ಕೆ, ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಫಿಜಾ ಬೈ ನೆಕ್ಸಸ್ ಮಾಲ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮೆಲ್ಲರ ಕಡೆಯಿಂದ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಇದೇ ಖುಷಿಯಲ್ಲಿ ವಿತ್ ಟೋಕನ್ ಆಫ್ ಲವ್ ಒಂದು ಸಣ್ಣ ಫೆಲಿಸಿಟೇಷನ್ ಕಾರ್ಯಕ್ರಮ ಇದೆ. ಸೊ ಮೇ ಐ ರಿಕ್ವೆಸ್ಟ್ ಮಿಸ್ಟರ್ BM ಫಾರೂಕ್ ಸರ್, ಮಿಸ್ಟರ್ ಅರವಿಂದ್ ಶ್ರೀವಾಸ್ತವ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಇಂದಕ್ಲೇಗ ಮಕ್ಕಳ ಕಂಡಿಡ್ದೊಂದು ಪ್ರೀತಿಯ ಸನ್ಮಾನ ಉಂಟು ಫಸ್ಟ್ ಅರ್ಜುನ್ ಜನ್ಯ ಸರ್ಗೂ. ಲೆಟ್ಸ್ ಹಿಯರ್ ಇಟ್ ಫಾರ್ ದ ಡೈರೆಕ್ಟರ್ ಆಫ್ 45 ಮೂವಿ, ಅರ್ಜುನ್ ಜನ್ಯ ಸರ್. That's the spirit. Kudla nanante orange t-shirt paadidina team namma. ನಮ್ಮನೆ ಪದ್ಯ ಪಾಡ್ಲಿ. Thank you, Farooq sir and Arvind Srivastav sir. And we have Raj B. Shetty sir. ನಟಿ ರಾಜ್ಬಿ ಶೆಟ್ಟಿ ಪಾತ್ರರೊಂದು 45 ಸಿನಿಮಾಡು ಶಿವರಾಜ್ ಕುಮಾರ್ ಉಪೇಂದ್ರರನೊಟ್ಟಿಗೆ ನಟನೆ ಮಾಡಿದುಪ್ಪನೆ ರೋಮಾಂಚನಕಾರಿ ಅನುಭವ. ಚಿತ್ರ ಪೊರ್ಲುಡೆ ಮೂಡ್ದು ಬತ್ತಿದಿತ್ತದು. ಅಪ್ರೋ ಟಪಂಗ್ ಪದ್ಯಗ್ ಎಡ್ಡೆ ರೆಸ್ಪಾನ್ಸ್ ಬರುದುಂಡು. ತುಳುವೇರು ಚಿತ್ರನ್ ತೂಲೆ ಪಂಡದಕ್ಕೆ ಏನುಂಡೇರು. ಆಫ್ರೋ ಆಗಲಿ, ಅಮೇರಿಕ
ಆಗಲಿ ಸರ್. ಆ ಆಫ್ರೋ ಟಪಾಂಗಲ್ಲಿ ನಮ್ಮ ಊರಿನ ಹುಲಿ ವೇಷ, ನಮ್ಮ ತುಳುನಾಡಿನ ತುಳು ಭಾಷೆ ಬಂತಲ್ಲ, ಅದು ನಾವು ಸ್ವಲ್ಪ ಕಾಲರ್ ಎತ್ತುವಂತಹ ವಿಷಯ. ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಸರ್ ನಿಮಗೆ. ಹುಲಿ ವೇಷ ಸ್ಟೆಪ್ ಹಾಕೋದ್ರಲ್ಲಿ ರಾಜ್ ಬಿ ಶೆಟ್ಟಿ ಅವ್ರನ್ನ ಮೀರ್ಸೋರು ಇನ್ನೊಬ್ರಿಲ್ಲ. ಹಾಗಾಗಿ ಇಲ್ಲ, ಈ ಕ್ಷಣ ಈ ಹಾಡಲ್ಲಿ ಓಕೆನಾ. ಹಾಗಾಗಿ ಫಸ್ಟ್ ನಾನು ಅವರಿಂದನೇ ಮಾತು ಶುರು ಮಾಡ್ತೀನಿ. ಶೆಟ್ರೆ, ನಮ್ಮ ಊರುಡು ನಮ್ಮ ಪೀಳಿತ ಬಗ್ಗೆ, ನಮ್ಮ ಪದ್ಯದ ಬಗ್ಗೆ ಬಲ್ಲೆ ಮಾತಿಲ್ಲ. ನಮಸ್ಕಾರ, ಕುಡ್ಲ ಇನ್ಶಾಲ್ಲರೇ ಭಾರಿ ಖುಷಿ ಆಗ್ಬಿಡಿ. ನಾನು ಅರ್ಜುನ್ ಜನ್ಯ ಸರ್ ಬಂದ್ಬಿಡು ಕುಡ್ಲ ತಗಲುವಂತೆ ಬೊಬ್ಬೆ ಕಮ್ಮಿ, ನಲಿಪುಲ್ಲು ಅಂತ ಕಮ್ಮಿ, ಅಣ್ಣ ಮೋಕೆ ಜಾಸ್ತಿ ಮಾಡ್ಬೋದು, ಟೆನ್ಷನ್ ಮಾಡ್ಬೋದು ಚಿಮ್ಮದು ಅಂದು ನಾನು ಈ ಫಸ್ಟ್ ಟೈಮ್ ಅಂತೂ ಈ ಬಣ್ಣ ಒಂದು ಪದ್ಯಾಗ ಈತು ಜನ ಬತ್ ನಲ್ತಾರೆ ಬೈಕ್ ಸುರುಕಾದು ಮಲ್ಲ. ಥ್ಯಾಂಕ್ಸ್ ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಸಿನಿಮಾ 45 ಅರ್ಜುನ್ ಜನ್ಯ ಅವರ ನಿರ್ದೇಶನ, ಜೊತೆಗೆ ನನಗಿಷ್ಟ ಆಗಿರುವಂಥ ಇಬ್ಬರು ಮಹಾನ್ ನಟರು ಡಾಕ್ಟರ್ ಶಿವರಾಜ್ ಕುಮಾರ್ ಸರ್, ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ. ಈ ಸಿನಿಮಾ 25ನೇ ತಾರೀಕು ಡಿಸೆಂಬರ್ ಬರ್ತದೆ. ತುಂಬಾ ಕುಡ್ಲದಾಗಲು ಯಬ್ಬಾ ಇಂಚಿನ ಚಪ್ಪೆ ಅಲ್ಲಿ ಪಿದೆ ಹಿಡಿದು ಬೈದೇರಿ ಅಂಕೆ ಬಿಲ್ಡಪ್ ಕೊಡ್ತಾರೆ. ಪಿಕ್ಚರ್ ತುಂಬಾರಾ ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಬಗ್ಗೆ ಹೇಳಬೇಕಾದ್ರೆ ಲಿರಿಕ್ಸ್ ತುಳು ಪದಗಳೇನಿದೆ ಇವ್ರು ಬರೆದಿದ್ದು, ಜೊತೆಗೆ ಇವರಿಬ್ಬರು ಕಂಬೈನ್ ಆಗಿ ಹಾಡಿರುವಂತಹ ಹಾಡು. ಸೊ ಫಸ್ಟ್ ಟೈಮ್ ನನಗೆ ಕೇಳಬೇಕಾದ್ರೆ ಭಾಳ ಖುಷಿ ಆಯಿತು, ಯಾಕಂದರೆ ನನ್ನ ಮಾತೃಭಾಷೆ ಇದರಲ್ಲಿದೆ, ಕನ್ನಡ ಇದೆ. ನಾನು ಹೇಳಿದೆ ಸರ್ ತುಳು ಹೇಗೆ ಬಂತು ಅಂತ. ಅದಕ್ಕೊಂದು ಈ ನೆಲಮೂಲ ಅಂತ ಕರಿತೀವಿ, ಆ ಭಾಷೆಯ ಒಂದು ಪ್ರಯೋಗ ಇದ್ರೆ ಬಹಳ ಚೆನ್ನಾಗಿ ಕೇಳಿಸುತ್ತೆ ಅಂತ ಸರ್ ಹೇಳಿದರು. ಸೊ ಈ ಸಾಂಗನ್ನು ಇದನ್ನು ಇಷ್ಟು ಅಕ್ಸೆಪ್ಟ್ ಮಾಡಿದ್ದಕ್ಕೆ, ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತಂಡದ ಪರವಾಗಿ ಥ್ಯಾಂಕ್ ಯು ಹೇಳ್ತೀನಿ. ಜೊತೆಗೆ 25ನೇ ತಾರೀಕು ಸಿನಿಮಾ ಬರ್ತಾ ಇದೆ, ದಯವಿಟ್ಟು ನೋಡಿ ಆ್ಯಂಡ್ ಲೈಫನ್ನು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಫಾರಂ ಫಿಜಾಮಾಲ್ದ BM ಫಾರೂಕ್ ಪಾತ್ರರೊಂದು ಚಿತ್ರತಂಡ ಎಡ್ಡ ಪ್ರಯತ್ನಗ ಕೈಪಾರ್ದಂಡು ತುಳು ಸಾಹಿತ್ಯನು ಪದ್ಯಡು ಬಳಕೆ ಮಾಲ್ತದುಪ್ಪುನಿ ನಮಕು ಪೆರ್ಮೆದ ವಿಷಯ ಪಂಡ ತೆರಿಪಾಯರು. Few words about our film, song. Anyway, very nice moment, and I understand that it's a 45 degree, just a 45. Okay, this 45 movie is going to be released in the month of December, right? Isn't it? So I wish all the best for the directors, actors, the entire team, and all the actors. I also understand that some Tulu song is being mixed with the Kannada. That's one of the good moment. I think wherever you start, we launch from here, you will be 100% successful. So we wish you all the best. I think it should come in the regional language unit. It has been a very nice moment and all. Thank you one and all. ಅನುಶ್ರೀ ಸಭೆಸುದಾರಿಕೆ ಮಲ್ತೇರ. ರೀಲ್ಸ್ ಮೂಲಕನೇ ವಿಶ್ವಡರ್ಮೆ ಪುಗರ್ತೆ ಪಡೆದಿತ್ತಿನ ಉಗಾಂಡ ದೇಶದ ಹಳ್ಳಿದ ಜೋಗ್ಲಿನ ತಂಡ ಗೆಟ್ಟು ಕಿಡ್ಸ್ನು 45 ಸಿನಿಮಾದ ಟಪಾಂಗ್ ಪದ್ಯಡು ನಲಿಪಾದುಪ್ಪುನಿ ಚಿತ್ರದ ವಿಶೇಷ. ಈ ಬಗೆಟ್ ಪಾತಿರ್ನ ನಿರ್ದೇಶಕರ ಅರ್ಜುನ್ ಜನ್ಯ ರೀಲ್ಸ್ ಮೂಲಕ ತುಳಿನ ಜೋಗ್ಲಿನ ಪುಗರ್ತದ ನೃತ್ಯ ತಂಡನು ಲೆಪ್ಡಾವನ ಮೂಲಕ ಚಿತ್ರದ ಪದ್ಯನು ಅಂತಾರಾಷ್ಟ್ರೀಯ ಮಟ್ಟಗ ಮುಟ್ಟಾವನಿಟ್ಟು ಯಶಸ್ಸು ತಿಕ್ಕದನ್ನು ಪಣ ತೆರಿಪಾಯರು. ಹೇಳಿದಂಗೆ ನಿಶಾನ್ ರಾಯ್ ಅವರು ನಮ್ಮ ಊರಿನ ಪ್ರತಿಭೆ. ಅವರು ಈ ಹಾಡನ್ನ ಎಷ್ಟು ಪ್ರೀತಿಯಿಂದ ಮೋಕೆಡು ಬರೀತೀರು, ಮೋಕೆಡು ಪದ ಪಂತೀರು. ಸೊ ನಿಶಾನ್, ನೀವು ಹಾಡಿದಿರ, ಬಟ್ ಆ ತುಳು ಸಾಲಿ ಏನಂತ ಮ್ಯೂಸಿಕಲ್ ಅಲ್ಲದೆ ಬರೀ ಅದನ್ನ ಹೇಳಕ್ಕಾಗತ್ತ ಒಂದ್ಸಲಿ ನಮ್ಮ ತುಳುವರಿಗೋಸ್ಕರ? ತುಳು ಮಾತಾಡಿಲ್ಲ. ನಮಸ್ಕಾರ, ಎಂಚೂರು ಮಾತಾ ಒಂದು 10 ನಿಮಿಷಕ್ಕೆ ಒಂಚೂರು ಎನರ್ಜಿ ಪಾಡ್ಲೆ ಮಧ್ಯಾಹ್ನ ಉಂಟಿ ಜರ ಕಟ್ಟಿಡು. ಎನರ್ಜಿ ಏರು ಮಾತು ಮಾಡೋರು ಅಕ್ಲಿಗೆ ಮಾತಾಡಿಲ್ಲ. ಅನುಶ್ರೀ ಮ್ಯಾಮ್ನಲ್ಲಿ ಕೊಡೋನ್ಸಿ ಮಲ್ಲ ಗಿಫ್ಟ್ ಉಂಡಿಗೆ ರೆಡಿ ಇಲ್ಲರಾ ಎಂಚೂರು ಕೊಡ್ಲ ದಾದಿ ಗಿಫ್ಟ್ ಸರ್ ಏನಾದರೂ ತಂದಿದ್ದೀರಾ? ಮೇರೆ ನಮ್ಮ ಮಾತ ಎಂಕು ಕೊರ್ದು ಲಾಸ್ ಉಳಿದ್ರು ಪಾಪ, ಬೇಡ ಸರ್ ಇಟ್ಕೊಳ್ಳಿ. ಸೊ ಬೇಸಿಕಲಿ ಒಂದೆಟ್ಟು ತುಳು ಲೈನ್ಸ್ ಹೆಂಗೆ ಬಂತು ಅಂದರೆ, ಬೇಸಿಕಲಿ ಸ್ಟಾರ್ಟಿಂಗ್ ಏನೋ ಮಾಡುವಾಗ ಎಕ್ಸ್ಪೆರಿಮೆಂಟಲ್ ಮಾಡಬೇಕು ಅಂತ ಅರ್ಜುನ್ ಸರ್ ಹೇಳಿ, ಫೋಕಿಶ್ ಸೌಂಡ್ ಇರಬೇಕು, ಏನಾದರೂ ತುಳು ಲ್ಯಾಂಗ್ವೇಜಲ್ಲಿ ಟ್ರೈ ಮಾಡೋಣ ಅಂತ ಹೇಳಿದ್ರೆ, ಆ್ಯಂಡ್ ಮೂವಿ ಇದಕ್ಕೆ ರಿಲೇಟೇಬಲ್ ಆಗಿರಬೇಕು, ಎಲ್ಲ ಒಂದು ಖುಷಿಯಾಗಿ ಎಲ್ಲ ಜೀವನದಲ್ಲಿರೋ ದುಃಖ ಏನೇ ಇದ್ರು ಎಲ್ಲ ಮರೆತು ಒಂದು ಆರಾಮಾಗಿ ಒಂದು ಖುಷಿಯಾಗಿ ಹಾಡುವಂಥ ಸಾಂಗ್ ಇರಬೇಕು ಅಂತ ಲಿರಿಕ್ ಇರಬೇಕು ಅಂತ ಹೇಳಿದ್ರು. ಸೊ ದ ಲಿರಿಕ್ ವಾಸ್ ಲೈಕ್ ಸುದೆತ ಪುಡೆಟ್ಟು ಪುಣಿತ ಬರೆಟ್ಟು ಪೊರ್ಲುದು ನಲಿಕೆ ವಾ ವಾ ಓ ಬೆಲೆಟ ನನ್ನ ಪೊರ್ಲುನು ತುಯ್ಯನ ಕುಸಿಟ್ಟು ನಲಿಪು ಅರ್ಬಾಡಿ ಸುದೆತ ಪುಡೆಟ್ಟು ಪುಣಿತ ಬರೆಟ್ಟು ಪೊರ್ಲುದು ನಲಿಕೆ ವಾ ವಾ ಓ ಬೆಲೆಟ ನನ್ನ ಪೊರ್ಲುನು ತುಯ್ಯನ ಕುಸಿಟ್ಟು ನಲಿಪುಗ ವಾ ವಾ ಅಕಲ್ ಪಂಪೆ ಅದದು ಸುರುಕಾಯ್ತ ಅರ್ಥ ಸುದೆತ ಪುಡೆಟ್ಟು ಅರ್ಥ ಅಣ್ಣ ಪುಡೆ ಬಣ್ಣ ದಾದ ಗೊತ್ತು ಪುಡೆ ಬಣ್ಣ ಗೊತ್ತುಂಡ ಅಬ್ಬಾ ತುಳುವೆ ಬರ್ಬಿಟ್ಟು ಮಾರೆ ಪುಡೆ ಬಣ್ಣಗ ಸೈಡ್ ಬಂದು ಸುದೆತ ಪುಡೆಟ್ಟು ಪುಣಿತ ಬರಿಟ್ಟು ಪೊರ್ಲುದ ನಲಿಕೆ ವಾವ ಪೊರ್ಲುದ ನಲಿಕೆ ನೀವು ಮಾತ್ರ ನಲ್ತಾರದ ಪೊರ್ಲುದ ನಲಿಕೆ ವಾವ ಬಾರ್ಸೋಗಾತನಿಂದು ಒಕ್ಕ ಓಬೇಲೆ ಡೆನ್ನನ ಪೊರ್ಲುನು ತುಯ್ಯನ ಕುಸಿಟ್ಟು ನಲಿಪುವ
ಕುಸಿಟ್ಟು ನಲಿಪುವ. ಓಕೆನಾ ನಿಗಲಿಗೆ ಅರ್ಥ ಪನ್ಪರ ಇತ್ತ ಅನ್ಪರ ಪನ್ಪರ ತುದೆತ್ತ ಪುಡೆಟ್ ಪುಣಿತ ವರಿಟ್ ಪೊರ್ಲುದ ನಲಿಕೆ ವಾ ಓಬೆಲೆಡನ್ನ ಪೊರ್ಲುನ ತುಯ್ಯನ ಕುಸ್ ಸುದೆತ ಪುಣಿಟ್ಟು ಪುಣಿತ ವರಿಟ್ಟು ಪೊರ್ಲುದ ನಲಿಕೆ ಓಬೆಲೆಡನ್ನ ಪೊರ್ಲುನ ತುಯ್ಯನ ಕುಸಿಟ್ಟು ನಲಿಪುಗ. ಪನ್ಪೇರ್ ಪನ್ಪೇರ್ ಅಕ್ಲು ಇನ್ನೊಂದು ಪೇರ್ ಇದಾದ ಪನೊಂದಿಲ್ಲೇನ ಅದಾದ ಮಂಡೆ ಆಡ ಉಂಟಲ್ಲ ಆ ದೇವರಿಗೆ ಗೊತ್ತು. ನನಗೆ ಎರಡು ಸತಿ ಕೇಳ ವಾ ಮರಲಿ ಅವನು. ನಿಶಾಂತ್ ಥ್ಯಾಂಕ್ ಯು. ನೀವು ಇಲ್ಲಿವರೆಗೂ ಅರ್ಜುನ್ ಜನ್ಯ ಸರ್ ಅವರ ಕಾನ್ಸರ್ಟ್ಗಳಲ್ಲಿ ಸ್ಟೇಜ್ ಮೇಲೆ ಬೆಂಕಿ ಹಚ್ಚೋದನ್ನು ನೋಡಿದ್ದೀನಿ ನಿಮ್ಮ ಪರ್ಫಾರ್ಮೆನ್ಸ್ ಮೂಲಕ. ಹೇಗೆ ಅನಿಸ್ತದೆ ಅರ್ಜುನ್ ಜನ್ಯ ಸರ್ ಅವರು ನಿಮ್ಗೊಂದು ಅದ್ಭುತವಾದಂಥ ಆಪರ್ಚುನಿಟಿ ಕೊಟ್ಟಿದ್ದಾರೆ? ನಾನು ಅದೇ ಎಲ್ಲ ಹೋದಲ್ಲೆಲ್ಲ ಅದೇ ಹೇಳೋದು ಏನಂದ್ರೆ ನನಗೆ ಬೇಸಿಕಲಿ ಈಗ ಒಂದು ಮೂರ್ತಿ ಕಾಣಿಸ್ಬೇಕಂದ್ರೆ ಅದಕ್ಕೊಂದು ಗರ್ಭಗುಡಿ ಇರಬೇಕು. ಸೊ ಆ ಗರ್ಭಗುಡಿಗೆ ಬಂದ ಮೇಲೆ ಆ ಮೂರ್ತಿಗೆ ಒಂದು ಬೆಲೆ. ಸೊ ಆ ಗರ್ಭಗುಡಿನ ನನ್ನ ಲೈಫ್ಗೆ ಮಾಡಿಕೊಟ್ಟಿರೋದು ಅರ್ಜುನ್ ಜನ್ಯ ಸರ್. ಸೊ forever grateful to you, sir. Thank you so much. ನಾನು when I began my career, ಏನು ಬ್ಯಾಕ್ಗ್ರೌಂಡ್ ಇಲ್ಲ. ಮನುಷ್ಯನ ಎದೆಗೆ ನೆಟ್ಟಗೆ ತಟ್ಟಬೇಕು ಸಿಗದೆ ಹೆತ್ತೋರ ಹೊಟ್ಟೆನ ಉರ್ಸದೆ ಒಳ್ಳೆಗೆ ಮಕ್ಕಳು ಆಗಬೇಕು ಸರಳ ಮೇಲೆ ಇಟ್ಟದೆ ಹಣದ ಬೆಳಕು ಚೆಲುತ್ತ ಇರಬೇಕು ಮತಿಗಟ್ಟ ಮೂರು ಬೆರಳು ಒಟ್ಟಿಗೆ ಎಲ್ಲರೂ ಒಂದಂತ ಹಾಡಬೇಕು ಕಷ್ಟ ಹೌದು ಶಿವಾನೇ ಎಷ್ಟೇ ಇದ್ರು ಕಡೆ ಶವಾನೇ ಎಲ್ಲರೂ ನಿಖಿಲ್ ಮಾತಾ ನಲ್ಲಿ ಪೂಜಾರ ನಮ್ಮ ಕುಡ್ಲದ ಮಗಳ ಅನುಶ್ರೀ. ಕೆಲಸ ಮಾಡು ಕುಕ್ಕು ಬೇಡ ತಲೆ ಕೆರಿತಾ ಕಷ್ಟ ಮನುಷ್ಯನ್ ಬರದ್ದೇನೆ ಬರುತ್ತಾ ಜೀವನ ಒಂದು ಗಾಳಿ ತುಂಬಿದ ಗ್ಯಾಸ್ ಬಲೂನು ಇಲ್ಲಿ ಒಬ್ಬ ಕೂತವ್ ನೋಡು ಹಿಡ್ಕೊಂಡು. Thank you so much, sir, for being a part of us. Of course, we are open to everybody we want to promote culture, art, movie, everything in our mall. And thank you so much for being part. I am a big fan of you, sir. Though I don't understand the Kannada or Tulu, but I have seen Garud Gamna, Rishabh Bahna at least 4 times. And especially that iconic dance in front of Mangla Temple, what you have done, probably that's some matchless, unparalleled. So much emotion, so much of thoughts you have shown in just one song. So thank you so much. Thank you, directors. I know you were there, part of us 6 years back, and you did a big show. And best wishes to all of you. Thank you, Anu ma'am. Best wishes. Thank you so much. 2, 1. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು ಬರ್ತೀನಿಕ್ಕೆ ಥ್ಯಾಂಕ್ ಯು. ನೀವೆಲ್ಲರೂ ಇಲ್ಲಿ ಬಂದು ಇಷ್ಟೊತ್ತು ಟೈಮ್ ಕಳೆದು ನಮ್ಮನ್ನು ಸಪೋರ್ಟ್ ಮಾಡಿದ್ರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಟೀಮ್ 45, ಥ್ಯಾಂಕ್ ಯು MC ಬಿಜ್ಜು, ಥ್ಯಾಂಕ್ ಯು ನಿಶಾ, ಥ್ಯಾಂಕ್ ಯು ಅರ್ಜುನ್, ಥ್ಯಾಂಕ್ ಯು ರಾಜ್, ಥ್ಯಾಂಕ್ ಯು ಫಾರೂಕ್ ಸರ್, ಥ್ಯಾಂಕ್ ಯು ಶ್ರೀವಾಸ್ತವ್ ಸರ್.